ಓಂ ಶ್ರೀ ದುರ್ಗಾ ಪರಂ ಶ್ರೀ ಜೋಡ್ ಗದ್ದಿಗೆಮ್ಮ ಮಾರಮ್ಮ ಭೈರವಾಯ ನಮಃ. ಏನೋ ಹಿಂದೆ ನಮ್ಮ ಹಿರಿಯರು ಹೆಬ್ರಿ ಗ್ರಾಮದಲ್ಲಿದ್ದು ಅಲ್ಲಿಂದ ಹೆಬ್ರಿಯಿಂದ ಮಾಡ್ಗೆಗೆ ಬಂದು ಮಾಡ್ಗೆಯಿಂದ ಅಲ್ಲಿ ಸ್ವಲ್ಪ ಸಮಯ ಇದ್ದುಕೊಂಡು ಅಲ್ಲಿಂದ ಬಾಸರಬೆಟ್ಟು ಸಿಟ್ರಸ್ ಜಾಗಿಗೆ ಬಂದರು. ಅಲ್ಲಿಂದ ನಮ್ಮ ಹಿರಿಯರು ಬಾಸರಬೆಟ್ಟು ಮೇಲ್ಜಡ್ಡಿಗೆ ಬಂದರು. ಮೇಲ್ಜಡ್ಡಿಯಿಂದ ಈ ಬಚ್ಚಾಪಿನ ದರ್ಕಾಸಿಗೆ ಬಂದು ಶ್ರೀ ದುರ್ಗಾ ಪರಮೇಶ್ವರಿ ಜೋಡ್ಗದ್ದಿಗೆಮ್ಮನ ಪೀಠ ಈ ಮಣ್ಣಲ್ಲಿ ನೆರವೇರಿತು. ಆ ನಂತರದಲ್ಲಿ ನಮ್ಮ ಹಿರಿಯರು ನಮ್ಮ ತಂದೆ ತೀರಿ ಹೋದರು. ಅದ್ರ ಮೇಲೆ ನಾನು ಅದನ್ನು ಜೀರ್ಣೋದ್ಧಾರ ಬ್ರಹ್ಮ ಕೆಲಸ ಎಲ್ಲ ನೆರವೇರಿಸಿಕೊಂಡು ಭಕ್ತರನ್ನೆಲ್ಲ ಗ್ರಾಮದ ಭಕ್ತರನ್ನೆಲ್ಲ ಸೇರಿಕೊಂಡು ಒಟ್ಟಾಗಿಕೊಂಡು ಒಂದು ಗುಡಿ ಗೋಪುರ ಮತ್ತು ಜೀರ್ಣೋದ್ಧಾರದ ಕ್ರಮ ನಡೆಯಿತು. ಅದರ ಮೇಲೆ ಈಗ ತದನಂತರದಲ್ಲಿ ಒಂದು 35 ವರ್ಷದಿಂದ ಈಚೆಗೆ ಒಂದು ಸಾನ್ನಿಧ್ಯ ಅಜೀರ್ಣ ಅಂತ ಸಾನ್ನಿಧ್ಯ ಅಪ್ಪಣೆ ಆಯಿತು. ಅದರ ಮೇಲೆ ಸಾನ್ನಿಧ್ಯ ಜೀರ್ಣೋದ್ಧಾರಕ್ಕೆ ನಮಗೆ ಒಂದು 10 ವರ್ಷದವರಿಂದ ಆಗಲಿಲ್ಲ. ಈಗ ನಾವು ಕೈ ಹಾಕಿದ್ದೇವೆ. ಒಂದು ಶಿಲಾಮಯ ದೇವಸ್ಥಾನ ಆಗಬೇಕು, ಜೋಡ್ ಗದ್ದಿಗೆ ಪೀಠ ತಾಮ್ರ ಆಗಬೇಕು ಎಂಬುದಾಗಿ ಕೈ ಹಾಕಿದ್ದೇವೆ. ಅದೇ ರೀತಿಯಲ್ಲಿ ಈಗ ಆಗ್ತಾ ಉಂಟು, ಕೆಲಸ ಕಾರ್ಯಗಳು ನಡೀತಾ ಉಂಟು. ಮುಂದೆ ಈ ಸ್ಥಳ ಸಾನ್ನಿಧ್ಯದಲ್ಲಿ ಎಲ್ಲ 7 ಗ್ರಾಮದ ಭಕ್ತರು ಸೇರಿಕೊಂಡು ಎಲ್ಲ ದೇಣಿಗೆಯನ್ನು ಹೆಚ್ಚಿನವರು ಕೊಡ್ತಾ ಇದ್ದಾರೆ, ಇನ್ನು ಹೆಚ್ಚಿನವರು ಕೊಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆ ಈ ಸನ್ನಿಧಾನದ ಸೇವೆ ಒಳ್ಳೆ ರೀತಿ ನಡಿಬೇಕೆಂಬುದನ್ನು ನಮ್ಮ ಕಿರಿಯರೆಲ್ಲ ಆಸೆ. ಇಲ್ಲಿ ಹಿಂದಿನಿಂದ ನಮ್ಮ ಹಿರಿಯರು ಒಂದು ಶ್ರವಣ ತಿಂಗಳಿನಲ್ಲಿ ಶ್ರವಣಾರ್ತಿ ಪೂಜೆ, ತದನಂತರದಲ್ಲಿ ನವರಾತ್ರಿ 1 ದಿವಸದ 2 ದಿವಸದ 3 ದಿವಸದ ಪೂಜೆ ಮಾಡ್ತಿದ್ರು. ಈಗ 9 ರಿಂದ 10ವರೆಗೆ ವಿಜೃಂಭಣೆಯಿಂದ ಇವತ್ತು ಊಟ ಉಪಚಾರಗಳಿಂದ ನೈವೇದ್ಯ ಪೂಜೆಗಳಿಂದ ಅಲಂಕಾರದಿಂದ ಎಲ್ಲ ಇವತ್ತು 10ನೇ ಬೆಳಿಗ್ಗೆ ಮುತ್ತ ಆ ನವರಾತ್ರಿ ಸೇವೆ ನಡೆಯುತ್ತದೆ. ಅದೇ ರೀತಿಯಲ್ಲಿ ಭಜನೆ ಮಂಗಲೋತ್ಸವ, ವಾರ್ಷಿಕ ಮಹೋತ್ಸವ, ಅದೇ ರೀತಿಯಲ್ಲಿ ಕೊನೆಯ ಹಂತದಲ್ಲಿ ಒಂದು ಮಾರಿ ಪೂಜೆ ಅಂತ ಉಂಟು. ಆ ಮಾರಿ ಪೂಜೆ ಸಮೇತ ಕೂಡ ನಾವು ಮಾಡ್ತಿದ್ದೇವೆ. ಹೆಚ್ಚಿನ ಭಕ್ತರು ಸೇರ್ತಾರೆ. ಅದೇ ರೀತಿಯಲ್ಲಿ ಮುಂದೆ ಕೂಡ ಒಳ್ಳೆಯದಾಗಲಿ ಅಂತ ನನ್ನ ಅನಿಸಿಕೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಹೆಬ್ರಿ ಸಮೀಪದ ಬಚ್ಚಪ್ಪು ಎಂಬಲ್ಲಿ ಪುರಾತನ ಇತಿಹಾಸ ಇರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ಗದ್ದಿಗೆಮ್ಮನವರ ಕ್ಷೇತ್ರ ಬಹಳ ಹಿಂದಿನಿಂದಲೂ ಗೋಂದಲು ಅಥವಾ ಇತರ ಆರಾಧನೆಗಳಿಗೆ ಬಹಳ ಹೆಸರುವಾಸಿಯಾಗಿದೆ. ಇಲ್ಲಿಯ ದೇವಸ್ಥಾನವು ಅಜೀರ್ಣಾವಸ್ಥೆಯಲ್ಲಿದ್ದು ಇದನ್ನು ಜೀರ್ಣೋದ್ಧಾರ ಕೈಗೊಳ್ಳುವರೆ ಎಲ್ಲ ಭಗವತ್ ಭಕ್ತರ ಒಂದು ಸಹಕಾರ ಹಾಗೂ ತಾವು ಈಗಾಗಲೇ ರಚಿಸಿದಂಥ ದುರ್ಗಾ ಪರಮೇಶ್ವರಿ ಗದ್ದಿಗೆಮ್ಮನ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಕೈಗೊಂಡಿದ್ದೇವೆ. ಶಿಲಾಮಯ ಗರ್ಭಗುಡಿಯನ್ನು ನಿರ್ಮಾಣ ಮಾಡುವಂಥ ಸಂಕಲ್ಪವನ್ನು ದೇವಿಯ ಇಚ್ಛೆಯಂತೆ ಎಲ್ಲ ಭಗವತ್ ಭಕ್ತರು ಕೈಗೊಂಡಿದ್ದು ಮುಂದಿನ ದಿನಗಳಲ್ಲಿ ಈ ಕಾರ್ಯವನ್ನು ನಡೆಸುವರೆ ನಾವು ಈಗಾಗಲೇ ಅದರ ಶಿಲಾನ್ಯಾಸ ಕಾರ್ಯಕ್ರಮ ಕೈಗೊಂಡಿದ್ದು ಗರ್ಭಗುಡಿಯ ಕೆಲಸಗಳು ನಡೀತಾ ಇದೆ. ಸುಮಾರು ಅಂದಾಜು ಪಟ್ಟಿ ತಯಾರಿಸಿದ ಪ್ರಕಾರ ಸುಮಾರು 71 ಲಕ್ಷ ರೂಪಾಯಿವರೆಗೆ ಕೂಡ ಈಗ ಆಗ್ಬೋದಕ್ಕಿಂತಲೂ ಹೆಚ್ಚು ಬರ್ಬೋದು ಎನ್ನುವಂಥ ಒಂದು ಅಂದಾಜಿನಲ್ಲಿ ನಾವು ಕಾರ್ಯವನ್ನು ಕೈಗೊಂಡಿದ್ದೇವೆ. ಈಗಾಗಲೇ ಶಿಲಾಮಯದ ಕೆಲಸವನ್ನು ಮುಂದುವರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಭಗವದ್ ಭಕ್ತರ ಸಹಕಾರ ಈ ಒಂದು ಜೀರ್ಣೋದ್ಧಾರಕ್ಕೆ ಆಗಬೇಕಾಗಿದೆ. ಎಲ್ಲ ಮೂಲಗಳಿಂದಲೂ ಎಲ್ಲ ಭಗವದ್ ಭಕ್ತರು ಹಾಗೂ ಇದರ ಮೂಲ ಗದ್ದಿಗೆದಾರರು ಎಲ್ಲರೂ ಕೂಡ ಇದರ ಸಹಕಾರ ನೀಡಿ ಇದನ್ನು ಅಭಿವೃದ್ಧಿಗೊಳಿಸುವವರೆ ಸಹಕರಿಸಬೇಕಂತ, ಜೀರ್ಣೋದ್ಧಾರಗೊಳ್ಳುವವರೆ ಎಲ್ಲರೂ ಕೈ ಜೋಡಿಸಬೇಕಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇನೆ. ಹಾಗೆ ದೇವಿಯ ಕೃಪೆ ಎಲ್ರಿಗೂ ಇರಲಿ, ಒಳ್ಳೆಯದಾಗಲಿ. ಮುಂದಿನ ಶೀಘ್ರ ಈ ಗುಡಿಯು ನಿರ್ಮಾಣವಾಗಿ ಭಕ್ತರಿಗೆ ಸಿಗಲಿ ಇದರ ಸೇವೆ ಎನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ದುರ್ಗಾ ಪರಮೇಶ್ವರಿ ಅಮ್ಮನವರು ಗದ್ದುಗೆ ಅಮ್ಮನವರು ಬಚ್ಚಪ್ಪು, ಇಲ್ಲಿನ ಜೀರ್ಣೋದ್ಧಾರ ಸಮಿತಿ, ಆನಂತರ ಅರ್ಚಕ ಕುಟುಂಬದ ಮನೆತನದವರು, ಅದೇ ರೀತಿ ಊರ ಪರವೂರ ಎಲ್ಲ ಭಕ್ತರು ಸೇರಿ ತಾಯಿಯ ಗರ್ಭಗುಡಿ ಹಾಗೂ ಪರಿವಾರ ಸಾನ್ನಿಧ್ಯಗಳನ್ನೆಲ್ಲ ಸಂಪೂರ್ಣ ಜೀರ್ಣೋದ್ಧಾರ ಮಾಡುವಂಥ ಒಂದು ಮಹಾ ಸಂಕಲ್ಪ ಇಟ್ಟುಕೊಂಡು ಇಲ್ಲಿ ಪ್ರಶ್ನ ಚಿಂತನೆ ಎಲ್ಲ ನಡೆಸಿಕೊಂಡು ಅದರಲ್ಲಿ ಕಂಡುಬಂದಂತಹ ಎಲ್ಲ ದೋಷಾದಿಗಳಿಗೆ ಸೂಕ್ತ ಪ್ರಾಯಶ್ಚಿತ್ತ ಪರಿಹಾರಾದಿ ಕಾರ್ಯಗಳನ್ನೆಲ್ಲ ಪರಿಪೂರ್ಣವಾಗಿ ನೆರವೇರಿಸಿಕೊಂಡು, ಅದೇ ರೀತಿ ಆ ನಂತರ ಒಳ್ಳೆಯೊಂದು ಶುಭ ಮುಹೂರ್ತದಲ್ಲಿ ತಾಯಿಯ ಬಚ್ಚಪ್ಪು
ದುರ್ಗಾ ಪರಮೇಶ್ವರಿ ಅಮ್ಮನವರ ನೂತನ ಶಿಲಾಮಯ ಗರ್ಭಗುಡಿಗೆ ಉತ್ತಮ ಶುಭ ಮುಹೂರ್ತದಲ್ಲಿ ಶಿಲಾನ್ಯಾಸವನ್ನೆಲ್ಲ ನೆರವೇರಿಸಿಕೊಂಡು ಇವತ್ತು ತಾಯಿಯ ನಿಧಿಕುಂಭ ಸ್ಥಾಪನೆಯ ಒಂದು ಶುಭಾವಸರದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ನಿಧಿಕುಂಭ ಬಹಳ ಒಂದು ಮಹತ್ವವಾದಂತಹ ಒಂದು ಕಾರ್ಯಕ್ರಮ. ಇವತ್ತು ಆಧಾರ ಪ್ರಸ್ತರ ಕುಂಭ ಕೂರ್ಮಂಚ ಕಮಟಂ ತಥಾ ನಾಳೋ ನಪುಂಸಕ ಶಿಲಾ ಷಡಾಧಾರ ಇತಿ ಕಥ್ಯತೆ. ಈ ಷಡಾಧಾರದಲ್ಲಿ ಒಂದಾದಂತಹ ನಿಧಿಕುಂಭ ಸ್ಥಾಪನೆ ಎನ್ನುವಂಥದ್ದು ಇವತ್ತು ಎಲ್ಲ ಆಡಳಿತ ಸಮಿತಿ ಅದೇ ರೀತಿ ಭಕ್ತರ ಸಮ್ಮುಖದಲ್ಲಿ ಬಹಳ ವಿಜೃಂಭಣೆಯಿಂದ ಒಂದು ಶುಭ ಅವಸರದಲ್ಲಿ ಯಾವತ್ತು ಕೇಳಿದರೆ ಇವತ್ತು ತಾಯಿಯ ವಾರ್ಷಿಕ ಜಾತ್ರಾ ಮಹೋತ್ಸವ ಕೂಡ ಹೌದಾಗಿದೆ. ಅಂತಹ ಈ ದಿವಸ ಆ ಒಂದು ನಿಧಿಕುಂಭ ಸ್ಥಾಪನೆಯು ಕೂಡ ಬಹಳ ವಿಜೃಂಭಣೆಯಿಂದ ಎಲ್ಲರ ಅವರವರ ಭಕ್ತರ ಅವರವರ ಶಕ್ತ್ಯಾನುಸಾರವಾಗಿ ಚಿನ್ನ ಬೆಳ್ಳಿ ನವರತ್ನ ಇತ್ಯಾದಿ ಎಲ್ಲ ಅದೇ ರೀತಿ ವ್ಯಾವಹಾರಿಕ ಪಣದ ಮುಖೇನ ಸಮರ್ಪಣೆ ಮಾಡುವ ಮುಖೇನ ನಿಧಿಕುಂಭ ಬಹಳ ಅದ್ಧೂರಿಯಾಗಿ ಇವತ್ತಿಗೆ ಈ ಕ್ಷೇತ್ರದಲ್ಲಿ ನಡೆದಿದೆ. ಇನ್ನೂ ಕೂಡ ಊರ ಪರವೂರ ಭಕ್ತರ ಸಹಕಾರ ವಿಶೇಷವಾಗಿ ಈ ಕ್ಷೇತ್ರಕ್ಕೆ ಬೇಕಾಗಿದೆ. ಕಾರ್ಯಗಳು ಜೀರ್ಣೋದ್ಧಾರ ಕಾರ್ಯಗಳು ಇನ್ನೂ ಕೂಡ ಬಹಳಷ್ಟು ನೆರವೇರಿಸಲಿಕ್ಕಿದೆ. ಎಲ್ಲರ ಸಹಕಾರದಿಂದ ಎಲ್ಲ ಸಮಿತಿಯವರು ನಿರ್ಣಯ ಮಾಡಿರುವ ರೀತಿಯಲ್ಲಿ ಆ ಜೀರ್ಣೋದ್ಧಾರ ಪ್ರಕ್ರಿಯೆಗಳೆಲ್ಲ ನೆರವೇರಿ ಆ ತಾಯಿಯ ಪುನಃ ಪ್ರತಿಷ್ಠಾವಿಧಿ ಬ್ರಹ್ಮಕುಂಭಾಭಿಷೇಕ ಎಲ್ಲ ಮಾಡಿ ಮಹಾಪ್ರಸಾದ ಪಡೆಯುವಂತ ಒಂದು ಮಹಾಭಾಗ್ಯ ಸೌಭಾಗ್ಯ ಎಲ್ಲ ಭಕ್ತರಿಗೂ ಕೂಡ ಪ್ರಾಪ್ತಿ ಆಗ್ಲಿ ಅಂತ ಹಾರೈಸಿ ನಮ್ಮ 2 ಮಾತುಗಳನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. अभिज्ञा समस्त ग्राम राष्ट्र यजमानस्य कुटुंबानां समस्त क्षेमस्थैर्वीर्विजयाभैरारोग्यानन्दैश्वर्याभिवृद्ध्यर्थं धर्मार्थकामोक्षाख्यर्वेदाय फलपुण्यपुरुषा सिद्ध्यर्थम् आध्यात्मिकाभिवृद्ध्यर्थं देव्याः बिम्बे सान्निध्यकलाभिवृद्धिद्वाराज्ञानन्दैश्वर्याभिवृद्ध्यर्थं धनबिम्बमध्ये प्रसन्नपूजा रातिसत्कर्माख्यं कर्म आचार्यद्वारा कारयिषि आचार्यद्वारा कारयिषि पुरुषभ्यो नमः प्रार्थयामि वक्रतुण्डः कायः कोटिसूर्यसमप्रभा निर्विघ्नं कुरु मे देव. ಓಂ ಶ್ರೀ ಪ್ರಿಯ ಭಗವದ್ಭಕ್ತರೇ, ಇಂದು ವಾರ್ಷಿಕ ಮಹೋತ್ಸವ ಪ್ರತಿ ವರ್ಷ ಜರುಗತಕ್ಕಂತಹ ವಾರ್ಷಿಕ ನೂತನ ಶಿಲಾಮಯ ಗರ್ಭಗುಡಿಯ ನಿಧಿಕುಂಭ ಸ್ಥಾಪನೆ ಕೂಡ ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಶಿಲಾಮಯ ಗುಡಿಗೆ ನಿಧಿಕುಂಭ ಸ್ಥಾಪನೆಯನ್ನ ಮಾಡಬೇಕೆಂದು ನಿರ್ಧರಿಸಿದ್ದು ಇದು ಈಗಾಗಲೇ ಸಿದ್ಧಗೊಂಡಿದೆ. ಭಗವದ್ಭಕ್ತರು ಭಾಗವಹಿಸಬೇಕು, ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಿರತಕ್ಕಂಥ ಚಿನ್ನ ಬೆಳ್ಳಿ ತಾಮ್ರ ಇತ್ಯಾದಿಗಳನ್ನು ತಾವಿಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ದೊರೀತಾ ಇದೆ. ತಾವು ನಾಣ್ಯ ಇನ್ನು ಸಿಗಲಿಕ್ಕಿಲ್ಲ. ಅದರಿಂದ ಎಲ್ಲ ಭಗವದ್ಭಕ್ತರು ಈ
प्रज्ञां विद्यां बुद्धिं श्रियं बलं आयुष्यं तेजः आरोग्यं देहि मे अव्यवाहन देहि मे पुरुषोत्तम कैतन बರ್ತದೆ ಹೋಮವನ್ನು ಮಾಡಿದು ನಮಸ್ಕಾರ ಮಾಡ್ತೇನೆ. ಎಕಡೂಟದಲ್ಲೇ ಮಾತ್ರ ಎಲ್ಲ ಉಂಟದೆ ಗಣಯಾಗದ ಮಹಾಪೂಜನ ಪೂರ್ಣ सुखिनो भवन्तु मंगल नीराजनं समर्पयामि
बीजापूरगदेषु कार्मचक्राचपाशोत्तर विरीक्षकृषिया रत्नकलशप्रोत्यक्राम्बोर्वहः ध्येयो वल्लभया सपत्नगरया दृष्टो जगत्पूजया विश्वोत्पत्तिविनाशंसितकरः विष्णोऽभिषिक्तः ततः लक्ष्मीं तनोतु नितरा वितरानपेक्षमन्त्रिद्वयं निगमशाकीका प्रवालम् भैरम्भवं बृहडम्बरचौरिनिग्धं विघ्नाद्वैतशतधारबुद्धहरन्धरन्नः महागणपते नमः प्रार्थनां समर्पयामि अग्निं प्रज्वलितं वन्दे जातवेदं हुताशरं सुवर्णवर्णम् अनलं समिद्धं विशतोकं श्रीयज्ञपुरुषाय नमः प्रार्थनां समर्पयामि अग्नये नमः स्वस्ति श्रद्धां मेधां यशः प्रज्ञां विद्यां बुद्धिं श्रियं बलम् आयुष्यं तेजः आरोग्यं देहि मे अव्यवाहन देहि मे पुरुषोत्तम देहि मे गणनायक महागणपतये नमः प्रार्थनां समर्पयामि महागणं देवरपादारिन्दति गोविन्दानि गोविन्द यानि कानि च पापानि जन्मान्तरकृतानि च तानि विनश्यन्ति प्रदक्षिणपदे पदे पापोऽहं पापकर्माहं पापात्मा पापदं कृपया देव शरणागतवत्सदात्मेव शरणं मम कारुण्यभावे रक्ष रक्ष गणनायक
ಚಾನಲ್ ఉంది. ಸಾಂಗದ ಫಲಸಿದ್ಧತೆ ಪೂರ್ಣ ಫಲ
सन्न्यासे विनियोगः ॐ इदं फलं मया देवे स्थापितं परमेश्वरी तेन मे सुफलावाप्तिर्भवेत् जन्मनि जन्मनि यत्र योगेश्वरः कृष्णो यत्र पार्थो धनुर्धरः तत्र श्रीर्विजयो भूतिर्ध्रुवा मे धर्मधर्मः अनन्याश्चिन्तयन्तो मां ये जनाः पर्युपासते तेषां नित्याभियुक्ताः दिशन्तु नस्तिद्धिं ब्रह्मेशा न जनार्दनाः नुते सकलकल्याणं भाजनं यत्र जायते पुरुषं तव जन्यम् येषां हृदयस्थो भगवान् मङ्गलायतनो हरिः मङ्गलं भगवान् विष्णुर्मङ्गलं मधुसूदनः मङ्गलं देवके पुत्रो मङ्गलं गरुडध्वजः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणे नमोस्तुते ಅಣ್ಣೋಜಿ ಅಂತಲೇ ನಮ್ಮ ಆರಕ್ಷಕ ಬಂದ ಮನೆತನ ಅದಕ್ಕೆ ಸಂಬಂಧಪಟ್ಟ ಜೀರ್ಣೋದ್ಧಾರ ಸಮಿತಿಯ ಸರ್ವ ಪದಾಧಿಕಾರಿಗಳು ಅಂತಲೇ ಗ್ರಾಮದ ಭಕ್ತರು ಊರ ಪರ ಊರ ಸಮಸ್ತ ಭಕ್ತವೃಂದ ಸೇರೊಂದು ದುರ್ಗಾ ಪರಮೇಶ್ವರಿ ಗದ್ದು ಬಚ್ಚಪ್ಪು ಅಪ್ಪನ ಸನ್ನಿಧಾನ ನಮ್ಮ ಭಕ್ತಿಗಳ ಶ್ರದ್ಧೆಗಳ ಪ್ರಾರ್ಥನೆ ಇಂಚ ಮಲ್ಲೊಂದು ಸೌಭಾಗ್ಯನೇ ನನಗೆ ನಮ್ಮ ಮನೆತನ ಗಾವಡು ಸಮಸ್ತ ಭಕ್ತ ವೃಂದ ಗಾವಡು ನನಗೆ ಅಪ್ಪೆ ಅನುಗ್ರಹ ಮಂದಿರದರ್ಥ ಅಂಚ ಜೀರ್ಣೋದ್ಧಾರ ಮಾತ ಮಲ್ಕೊಡು ಪಡೆದು ನಮನ ನಿರ್ಣಯ ನಮನ ಸಂಕಲ್ಪ ಅವು ಅಪ್ಪನ ಸಂಕಲ್ಪ ಅಂಡ ಮಾತ್ರ ಅವು ಸಾಕಾರ ಅವರಿಗೆ ಸಾಧ್ಯತೆ ಈಗ ಸಾಕಾರ ಆತನ ಬಂಧನಕ್ಕೆ ನನಗೆ ಮಲ್ಲೊಂದು ದೃಷ್ಟಾಂತ ಇದನ್ನು ನಿಧಿ ಕುಂಭದಡೆ ಮಠ ಬದದು ಕುಂದುಂಡು ಪಣ್ಣಾಗ ಅವು ಮಲ್ಲ ಸಕಲ ಸೌಭಾಗ್ಯ ಅಪ್ಪನ ಪೂರ್ಣ ಅನುಗ್ರಹ ಅಂದೇ ಅರ್ಥ ಅಂಚ ಈ ನಿಧಿ ಕುಂಭ ಸ್ಥಾಪನೆ ಎರಡೇ ಶುಭ ಮುಹೂರ್ತೋಡು ನಮ್ಮ ಶಿಲಾನ್ಯಾಸನ ಮಾತ ಮತ್ತೊಂದು ಇದೇ ಮುಖ ಬತ್ತೊಂದು ನನ್ನ ನಿಧಿ ಕುಂಭದ ಸ್ಥಾಪನೆದ ಮಹತ್ವದಾದ ಪಣ್ಣಾಗ ಆಧಾರ ಪ್ರಸ್ತರ ಕುಂಭ ಕೂರ್ಮಂಚ ಕಮಟಂಥದ ನಾಲೋ ನಪುಂಸಕಶಿಲ ಷಡಾಧಾರ ಇತಿ ಕಥ್ಯತೆ ಪಣ್ಣದು ಒಂದು ದೇವಸ್ಥಾನ ಪಣ್ಣಾಗ ಈ ಅಷ್ಟಬಂಧ ಸ್ಥಾಪನೆ ಮಲ್ತದು ಪ್ರತಿಷ್ಠೆ ಮಲ್ಪದಲ್ಕತ್ನ ದೇವಸ್ಥಾನಕ್ಕೆ ಷಡಾಧಾರ ಪಣ್ಣದು ಪ್ರತಿಷ್ಠೆ ಮಲ್ತದೆ ಐಟ ಆಜಿ ಐಟಮ್ ಬರ್ಕೊಂಡು ಆಜಿ ಸ್ವತ್ತು ಬರ್ಕೊಂಡು ಸ್ಥಾಪನೆಗೆ ನಮಗೆ ಮೂಲ ಮಲ್ತಂದಿಕ್ಕೂ ಆಜಟ್ಟು ವಂಜಾಯನ ನಿಧಿ ಕುಂಭ ಮಾತ್ರ ಪಣ್ಣಗ ನಿಧಿ ಕುಂಭದ ಮೂಲ ಉದ್ದೇಶ ಮಲ್ಲೊಂದು ಸೌಭಾಗ್ಯ ವೈಕ್ ಈ ಕಾಲಘಟ್ಟೋಡು ಇಂಚಿತ್ತೊಂದು ನಿಧಿ ಕುಂಭನ ನಮ್ಮ ಕಣ್ಣೆದುರು ನಮ್ಮ ಮಾತವನ್ನು ತೂವೊಂದು ಇನ್ನು ಸ್ಥಾಪನೆ ಮಲ್ತೊಂದುಲ್ಲ ಪಣ್ಣಗ ನಡೆದು ಮಲ್ಲ ಸೌಭಾಗ್ಯ ನನ್ನ ಇಜ್ಜಿ ವೈಕ್ ಪಣ್ಣಗ ಒಂದು ಅಪ್ಪನ ಸನ್ನಿಧಾನ ಗದ್ದುಗೆ ಅಮ್ಮನ ಸನ್ನಿಧಾನಗಳು ನಮ್ಮ ಮಾತೆಲ್ಲ ಒಂಜಿ FD ಅಥವಾ ಫಿಕ್ಸ್ಡ್ ಡೆಪಾಸಿಟ್ ದೀನಕ್ಕೆ ಅಂದರ್ಥ ಬೊಳ್ಳಿಯ ಬಂಗಾರ ಅಥವಾ ನಮ್ಮ ವ್ಯಾವಹಾರಿಕ ಪಣ ಇಪ್ಪು ನವರತ್ನ ಇಪ್ಪು ತಾಮ್ರ ಪಿತ್ತಳ ಇತ್ಯಾದಿ ದಾದ ಮಾತ್ರ ನಮ್ಮ ಆ ನಿಧಿನ ಅಪ್ಪನ ಒಂಜಿ ಆಶೀರ್ವಾದ ಅನುಗ್ರಹ ಪ್ರಾಪ್ತಿಗೋಸ್ಕರವಾದ ನಮ್ಮ ದಾದವಿನ ಸ್ಥಾಪನೆ ಮಲ್ಕೊನ ಒಂದು ಮಲ್ಲ ಸೌಭಾಗ್ಯ ವೈಕ್ ಪಣ್ಣಗವೇ FD ಮಲ್ಕೊನಲ್ಗ ಉಲಾಯಿಡದ ಸಾನ್ನಿಧ್ಯ ಆ ನಿಧಿನ ಸ್ಥಾಪನೆ ಮಲ್ಪ ನಡೆದವರ ಇದ ಮುಖ್ಯ ಉದ್ದೇಶ ಹಾಕೊಂಡು ಸಾನ್ನಿಧ್ಯ ಬೆಳೆಗರೆ ವೈಟ್ ಪಣ್ಣಗ ಸ್ವರ್ಣಂ ಪ್ರಾಣಾಹ ಸಾನ್ನಿಧ್ಯದ ಈ ಬಿಂಬನ್ ನಮ್ಮ ಪೀಠನದಾದ ಗದ್ದು ಜಮ್ಮನ ಪೀಠ ನಮ್ಮ ಸ್ಥಾಪನೆ ಮಲ್ಪನ ಐಟ ಅಡಿಟ್ ಇಂಚಿತ್ತಿನ ನಿಧಿ ಕುಂಭನ ಮಾದ ನಮ್ಮ ದಿಯಂದ ಅಂಡ ಐಟ ರಡ್ಡ ಸಂಕಲ್ಪ ಒಂಜಿ ಜೀರ್ಣೋದ್ಧಾರಗೆ ಅವು ಪೂರಕವಾದ ಸಾನ್ನಿಧ್ಯ ಬೆಳಗರೆಗೆ ಬಹಳ ಪ್ರಾಮುಖ್ಯ ಸ್ವರ್ಣಂ ಪ್ರಾಣಾಹ ಐಟೊಂದು ಸ್ವರ್ಣ ಬಂಗಾರ ಒಂದು ವಿಶೇಷ ಚೈತನ್ಯ ಇಟ್ಕೊಂಡು ಆ ಚೈತನ್ಯ ಆ ದಾದ ಗದ್ದುಗೆ ಅಮ್ಮನ ಸನ್ನಿಧಾನಗೆ ಬಹಳ ಪೂರಕವಾದಿತ್ತೊಂದು ನಿತ್ಯ ನಿರಂತರ ಸಾನ್ನಿಧ್ಯ ಬೆಳಗರೆಗೂ ಬಹಳ ಪೂರಕ ಹಾಕೊಂಡು ರಡ್ಡೆದಾಯ್ತ ಮುಖ್ಯ ಮೂಲ ಉದ್ದೇಶ ಹಾಕೊಂಡು ನಂತರವು ನನೊಂದು 100-300 ವರ್ಷ ಬಿಡುದು ಜೀರ್ಣೋದ್ಧಾರ ಮಲ್ಪನಾಗ ಏಕಂದ್ರೆ ನನಗೊಂದು ನೆನಪುಗಳಾಂಡು ಬೊಕ ಆ ದ್ರವ್ಯ ಹಾಕೊಂಡು ಜೀರ್ಣೋದ್ಧಾರಕ್ಕೆ ಕೂಡ ಜೀರ್ಣೋದ್ಧಾರಕ್ಕೆ ವಿನಿಯೋಗ ಹಾಕೋದಲ್ಕತ್ತ ದ್ರವ್ಯ ಅಂದರ್ಥ ಅಂದ್ರೆ ಈಗ ರಡ್ಡ ಸಂಕಲ್ಪ ಉಂಡು ಅಂದ್ರೆ ಮಲ್ಲ ಸೌಭಾಗ್ಯ ಮಾತೆಲ್ಲ ಅಗಲಗಲ ಶಕ್ತ್ಯಾನುಸಾರಮೈನಿ ನಿಧಿನ ಶಿಲಾ ಕುಂಭ ಮಧ್ಯಡ ನಮ್ಮ ಸ್ಥಾಪನೆ ಮಲ್ತೊಂದು ಅವಿನವಳು ಆ ಗರ್ಭಗುಡಿತ ಮಧ್ಯಡ ನಮ್ಮ ಸ್ಥಾಪನೆ ಮಲ್ಪರಗುಲ್ಲ ಸ್ಥಾಪನೆ ಮಲ್ಕತ್ನ ಮುಹೂರ್ತಲ ಸುಮುಹೂರ್ತ ಅವಡು ಒಂಜಕ್ಕೆ 10 ಅಂಜಿತ್ನ 100 ಪಟ್ಟು ನನಗೆ ಅನುಗ್ರಹ ಸ್ವರೂಪಡ ಅಪ್ಪೆ ನಿರಂತರ ನನಗೆ ಬೋಡಿತಲ್ಕತ್ನ ಸಕಲ ಸಂಪತ್ತಿನ ಆರೋಗ್ಯ ಭಾಗ್ಯನ ಮಾತು ಅನುಗ್ರಹ ಮಲ್ತೊಂದು ಮುಖ್ಯವಾದ ಜೀರ್ಣೋದ್ಧಾರದ ಬಗ್ಗೆ ಮಸ್ತ್ ಸಹಕಾರ ನಲ್ಲ ಬಹಳ ಅಗತ್ಯ ಉಂಟು ಜೀರ್ಣೋದ್ಧಾರ ಅವಳೊಂದು ಅಂಡ ತನ್ನೋ ಮನ ಧನ ಒಂದು ತ್ರಿಕರಣ ಪೂರ್ವಕವಾಗಿರತಕ್ಕಂಥ ಸಹಕಾರ
ಊರ್ಧ ಪರವೃದ್ಧ ಮಾತ ಭಕ್ತಿರ್ನಗಳ ಮುಖಾಂತರ ಈ ಕ್ಷೇತ್ರವು ದ್ರವ್ಯ ಸ್ವರೂಪಗಳು ಭಕ್ತರಿಂದ ಅಂಡ ಜೀರ್ಣೋದ್ಧಾರ ಧನಾತ್ ಶೀಘ್ರಡು ಬಾರಿ ಪೊರುಳಾವರಿಗೆ ಸಾಧ್ಯ ಅಂಚ ಅಪ್ಪೆ ಮಾತ ಭಕ್ತರಿಗೆ ಅನುಗ್ರಹ ಮಲ್ತೊಂದು ಸದ್ಬುದ್ಧಿನ ಮಾತ ಎಡ್ಡೆ ನಂಗೆ ಜ್ಞಾನ ಶಕ್ತಿನ ಮಾತ ಅನುಗ್ರಹ ಮಲ್ತೊಂದು ಬರ್ತದೆ ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ಬೋಡಿನಲ್ಕತ್ನ ಸಕಲ ಸಂಪತ್ತನ್ನು ಅಪ್ಪನ ಈ ಕ್ಷೇತ್ರದ ತರ್ಪಡ ಒಂದು ಮಿತ್ತಿಗೆ ಎಣ್ಣಿನಲ್ಕತ್ನ ದಿನ ತಾನಿ ಪುನಃ ಸ್ಥಾಪನೆ ಪುನಃ ಪ್ರತಿಷ್ಠೆ ಬ್ರಹ್ಮ ಕುಂಭಾಭಿಷೇಕ ಮಾತ ಮಲ್ಪುನಲ್ಕತ್ನ ಸುಯೋಗ ಭಾಗ್ಯ ನಂಗೆ ಅನುಗ್ರಹ ಮಲ್ತದೆ ನಡಬಡು ಪಂದು ಈ ನಿಧಿ ಕುಂಭ ಸ್ಥಾಪನೆದ ಪೂರ್ವಭಾವಿಯಾದ ಭಕ್ತಿಗಳ ಶ್ರದ್ಧೆಗಳ ನಂಗೆ ಗ್ರಾಮದ ಅನಂತ ಪದ್ಮನಾಭ ದೇವರು ಅಂಜನೆ ತಾಣ ಅರ್ಧನಾರೀಶ್ವರ ದೇವರು ಬೊಕ್ಕ ಈ ಜಾಗೃತಿ ನಲಕತ್ನ ವರ್ತೆ ಪಂಜುರ್ಲಿ ವರ್ತೆ ಕಲ್ಕೊಡಿ ತೂಕೆಟ್ಟರಿ ಕುಟುಂಬಕ್ಕೂ ಸಂಬಂಧಪಟ್ಟ ಧರ್ಮ ಸತ್ಯಗಳು ಮಾತಲ್ಲ ನಂಗೆ ಅನುಗ್ರಹ ದೀದಿ ಚೌಂಟಿ ಗುಳಿಗೆ ರಾಹು ಅಂಚ ಮುಂತ ನಮ್ಮ ಕ್ಷೇತ್ರದ ಸಮಸ್ತ ಧರ್ಮ ಸತ್ಯಗಳ ಅನುಗ್ರಹ ಕುರಿತು ಅನಂತ ಪದ್ಮನಾಭ ದೇವರನ್ನೆಲ್ಲ ತಾಣ ಅರ್ಧನಾರೀಶ್ವರ ದೇವರನ್ನೆಲ್ಲ ಪೂರ್ಣ ಅನುಗ್ರಹ ಈ ಕ್ಷೇತ್ರವು ಸಿದ್ಧಿಯಾದ ನಿರ್ವಿಘ್ನವಾದ ಮಾತ ಕರ್ತವ್ಯ ನೆರವೇರ ಮೂಲಕ ನಂಗೆ ಅನುಗ್ರಹವನ್ನು ಕೊಡುವ ಪಂದು ಮಾತ ಭಕ್ತರು ನಮ್ಮನ ಆಡಳಿತ ಸಮಿತಿ ಮಾತ ನಮ್ಮ ದುಂಬುಂತೊಂದು ಅಪ್ಪೆಡ ಶ್ರದ್ಧೆಗಳ ಭಕ್ತಿಗಳ ಪ್ರಾರ್ಥನೆ ಮಾಡ್ಕೊಂಡು ಇದಂ ಫಲಂ ದೇವಸ್ಥಾಪಿತಂ ಪರದಸ್ತಮಾಪೇನವೇ ಸುಫಲಾಭಾಪ್ತಿರ್ಭವೇ ಜನ್ಮನ ಜನ್ಮನೆ ಇಷ್ಟದೇವತಾಭ್ಯೋ ನಮಃ ಕುಲದೇವತಾಭ್ಯೋ ನಮಃ ಗ್ರಾಮದೇವತಾಭ್ಯೋ ನಮಃ ಗ್ರಾಮಾಧಿದೇವತಾಭ್ಯೋ ನಮಃ ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಕರಿಷ್ಯಮಾಣೋ ಕರ್ಮಣಃ
शान्तिं प्रयच्छ मे ॐ लक्ष्मीपते पुरुषानहं शरणमहं प्रपद्ये अलक्ष्मीरमे नश्यतां त्वां वृणे तस्य फलानि तपसानुदन्तु मायान्तराय तदाह्या लक्ष्मीः उपैतु मां देवः प्रादुर्भूतो काममाकूतिं वाचः सत्यममेमहि कर्तनेन प्रजा भूता मयि सम्भवकर्तमान् सृजन्तस्तिग्धालिजक्सेतमतमे ग्रहे निपदेवे सूर्यां हिरणमये लक्ष्मीं जातवेदो महावः आद्रां यष्करणे लक्ष्मीं जातवेदो महावः तां महावः जातवेदो लक्ष्मीरमनपगामिने यस्यां हिरण्यं प्रभूतं गावो दास्योश्वायुतिप्रयतो भूत्वा विभुयां धान्यं हस्त्यश्वादिकवेरतं प्रजानां भवते माता आदिष्मन्तं करोतु मां न क्रोधो न तमाश्चर्यं न लोभो नाशुभामतिः भवन्ति कृतपुण्यानां भक्तानां श्रेयोस्तं जपेत् चन्द्राभां लक्ष्मीरमेशानां सूर्याभां श्रियमैश्वरे चन्द्रसूर्याद्यवर्णाभां श्रीमहालक्ष्मीर्मुपास्महे धनमद्भिर्धनं वायुर्धनं सूर्यो धनं वसुः धनमिन्द्रो बृहस्पतिर्वरुणं धनमश्नुते वैरते सोमं पिबत वृत्रः सोमं धनस्य सोमिनो मह्यं ददातु सोमिनः वर्षं तुते विभावरिदिवो अप्रस्य विद्युतः रोहं तत्सर्ववेदान्यवब्रह्मद्विषोदहे पद्मासने पद्मपूर्वपद्माक्षी पद्मसम्भवे त्वन्मां भजस्व पद्माक्षि येन सौख्यं लभाम्यहम् पद्मप्रिये पद्मिनि पद्महस्ते पद्मान्नये पद्मदलाय तन्नो लक्ष्मीः प्रचोदयात् सरसिजनिलये सरोजहस्ते धवलतरां शुकगन्धमाल्यशोभे भगवति हरिवल्लभे मनोज्ञे कृपवनमूदिकरे प्रसीद मह्यम् या सा पद्मासनस्था विपुलगणितले पद्मपत्रा जटाक्षी वस्त्रोत्तरेया लक्ष्मीर्दुर्गैकदेन्द्रैर्मणिगणकपितैः स्थापिता हेमकुम्भैः नित्यं सा पद्महस्ता मम वचलग्रहे सर्वमाङ्गल्ययुक्ता सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणि नमोऽस्तुते
ಕಮಿಟಿಗಳು ಮಾತಿರಬಲ್ಲೆ ಅರ್ಚಕರು ಕಮಿಟಿಗಳು ಮಾತಿರಬಲ್ಲೆ ಭಗವದ್ಭಕ್ತರೇ ಇನ್ಯಾರಾದರೂ ನಿಧಿ ಕುಂಭಕ್ಕೆ ಹಣ ಹಾಕುವರು ಅಥವಾ ನಿಧಿಯನ್ನು ಸಮರ್ಪಿಸುವ ದಯವಿಟ್ಟು ಮುಂದೆ ಬನ್ನಿ. ಈಗ ಅದನ್ನ ಮುಗಿಸಿ ಕೊಂಡೋಗ್ತಿದ್ದಾರೆ. ಅದರಿಂದ ಆದಷ್ಟು ಬೇಗ ಈಗ ಬಂದವರೆಲ್ಲ ಯಾರಾದರೂ ನಿಧಿಗೆ ಹಣ ಅಥವಾ ನಗರ ನಾಣ್ಯಗಳನ್ನು ಇದನ್ನು ಹಾಕುವುದಿದ್ರೆ ದಯವಿಟ್ಟು ತಕ್ಷಣ ಹಾಕಿ ಅಂತ ವಿನಂತಿ ಮಾಡ್ತಿದ್ದೇವೆ.
ಮಂಗಳಾರತಿ ರೆಡಿಯಾ?
ब्राह्मणेभ्यः शुभमस्तु नित्यं लोकाः समन्ताः सुखिनो भवन्तु ಒಂದು ತೊಟ್ಟೆ ಒಂದು ಚೀಲ ज्वालाकरालमत्युग्रामशेषासुरसूदनं त्रिशूलं पातनो भद्रकाली नमोऽस्तुते खड्गं कपालं त्रिशिखं च केडं करेर्दधानं चन्द्रभूषां भुजङ्गभूषितकान्तदेहां काळीं नवां बोधिनिभां नमामि ಗದ್ದುಗೆಮ್ಮನವರು ಬಚ್ಚಪ್ಪ ವಾರ್ಷಿಕ ಜಾತ್ರಾ ಮಹೋತ್ಸವ ಅಂತ ಲೆಕ್ಕ ತಾಯಿ ಮಾಡ್ತಾ ಇದ್ದೇವೆ. ನಂಬಿದಂತಹ ಭಕ್ತರಿಗೆ ಸತ್ಯದ ನುಡಿ ಅನುಗ್ರಹದ ಗಂಧಪ್ರಸಾದವನ್ನು ಅನುಗ್ರಹಿಸಿ ಬರುವಂಥ ಭಕ್ತರ ಎಲ್ಲ ಕಪ್ಪ ಕಾಣಿಕೆಯನ್ನು ಸ್ವೀಕಾರ ಮಾಡಿಕೊಂಡು ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿದೆ. ಅದೆಲ್ಲವೂ ಕೂಡ ನಿರ್ವಿಘ್ನವಾಗಿ ಹೇಗೆ ಬೇಕೋ ಹಾಗೆ ಕೊಟ್ಟು ಕಾಪಾಡಬೇಕು ಅಂತ ಈ ಪರ್ವಕಾಲದಲ್ಲಿ ಪ್ರಾರ್ಥನೆ
ತಂದ್ರೆಯವರು ರಾಮದೇವರು ನಾಗಬ್ರಹ್ಮನನ್ನು ಬಿಟ್ಟುಕೊಂಡು ಇಲ್ಲಿ ಅದೇ ತಿಳಿಸ್ತಾರ ಸ್ವಾಮಿ ನನ್ನ ಎಡಾಬಾಲ ಕೊಂಡು ತಂತ್ರಿಯವರೇ ಆಡಳಿತ ನಮ್ಮಲ್ಲಿ ಅದೇ ರೀತಿಯಲ್ಲಿ ಊರ ಪರೋರ ನನ್ನ ಭಕ್ತರು ಚಾಕರಿ ಮಾಡೋದು ಅರ್ಚಕ ನಮ್ಮ ಧ್ಯಾನ ದಿವಸದ ಕಾಲ ತಂತ್ರಿಯವರೇ ಅದೇ ರೀತಿಯಲ್ಲಿ ಇವತ್ತು ವಾರ್ಷಿಕ ಮಹೋತ್ಸವದ ಧರ್ಮ ಏನೋ ವಿಳಂಬದಲ್ಲಿ ಆಯಿತು ಸಾನ್ನಿಧ್ಯ ಜಾರಿಯುವ ಸಂಕಲ್ಪ ಅಲ್ವಾ. ಅದೇ ರೀತಿಯಲ್ಲಿ ಏನೋ ಹಿಂದೆ ಕೊಟ್ಟಂಥ ಪ್ರಕಾರದಲ್ಲಿ ಊರ ಬರೋರ ಆಡಳಿತ ಮಂಡಳಿ ಭಜನಾ ಮಂಡಳಿ ಅದೇ ರೀತಿಯಲ್ಲಿ ಕುಟುಂಬದ ಪಾಲು ಸೇರಿಕೊಂಡು ಏನೋ ಒಂದು ಸಾನ್ನಿಧ್ಯ ಜೀರ್ಣೋದ್ಧಾರ ಸಮಿತಿ ಸೇರಿದ್ದಾರೆ. ಅದೇ ರೀತಿಯಲ್ಲಿ ಇಸಾಮೃತದ ಪಾಲು ಸಾನ್ನಿಧ್ಯಕ್ಕೆ ಬಿಟ್ಟಂತ ವಿಚಾರ. ಇವತ್ತು ನಾವು ಮಾನವ ಧರ್ಮ ಒಂದು ತಿಳಿಯುವ 9 ತಿಳಿಯುವಂಥ ಮಾನವ ಅಲ್ವಾ ತಂದ್ರೆಯವರೇ. ಏನೋ ನಿಮ್ಮ ಹತ್ತದಲ್ಲಿ ಇವತ್ತು ಅದೇ ರೀತಿಯಲ್ಲಿ ಚೈತನ್ಯಗಳು ಸನ್ನಿಧಾನಕ್ಕೆ ನಾವು ಅದೇ ರೀತಿಯಲ್ಲಿ ಹೋಮ ಇವತ್ತು ಮಹಾಗಣಪತಿಗೆ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸಿಕೊಂಡು ಕೊನೆಯಲ್ಲಿ ಇವತ್ತು ಸಂದರ್ಶನ ಮಾಡಿ ತಾಯಿಯ 3 ವಾಗ್ದಾನ ಪಡಿಬೇಕು ನಾವು ನಿಮ್ಮ ಮಕ್ಕಳು ಎಂಬುದಾಗಿ ಸಂಕಲ್ಪ. ಅದೇ ರೀತಿಯಲ್ಲಿ ತಂತ್ರಿಯವರೇ ಕೊಟ್ಟಂಥ ಸೇವೆಗಳು ಇವತ್ತು ಹಲವಾರು ಭಕ್ತರು ಸೇವೆ ಕೊಟ್ಟಿದ್ದಾರೆ. ಇವತ್ತು ಎಲ್ಲರೂ ಕೊಟ್ಟಂಥ ಸೇವೆ ಅತಿ ಸಂತೋಷದಿಂದ ಸಾನ್ನಿಧ್ಯಕ್ಕೆ ಸ್ವೀಕಾರ ಮಾಡಿಕೊಂಡು ಭಕ್ತ ಕುಟುಂಬಕ್ಕೆ ಬರುವಂಥ ದುಃಖದಿದ್ದರೂ ಕೂಡ ದೂರ ಮಾಡಿ ಇಷ್ಟಾರ್ಥ ಅನುಗ್ರಹ ಮಾಡಿ ಮುಂದಕ್ಕೆ ಈ ಮಣ್ಣಿಗೆ ಇನ್ನೂ ಹೆಚ್ಚಿಗೆ ಯಾವ ರೀತಿಯ ಸೇವೆ ತಗೊಳ್ಬೇಕು, ಯಾವ ರೀತಿ ಸೇವೆ ಕೊಡಬೇಕು ಎಂಬುದಾಗಿ ಸಂಕಲ್ಪ ಮುಂದಿನ ದಿನ ಉಂಟು. ಖಂಡಿತ ಭಾಷೆ ಕೊಟ್ಟಿದ್ದೇನೆ, ಆಸೆ ಇಟ್ಟಿದ್ದೇನೆ, ಅನುಗ್ರಹ ಮಾಡಿಕೊಡ್ತೇನೆ. ಮಾಯಡ ಅನುಗ್ರಹ ಉಂಟು ತಪ್ಪೇನ ಹಿಂದೆ ಯಾವ ರೀತಿ ಇತ್ತು, ಮುಂದೆ ಯಾವ ರೀತಿ ಆಗಬೇಕೋ ಎಂಬುದಾಗಿ ಸಂಕಲ್ಪ ಖಂಡಿತವಾಗಿ ಮಾನವರಿಗೆ ಆಗ್ತದೆ ಅಲ್ವಾ. ಅದೇ ರೀತಿಯಲ್ಲಿ ಮಾನವರಲ್ಲಿ ಬರುವಂಥ ದಗದೋಷ ಇರಲಿ, ಅಲ್ಲದೆ ಗ್ರಾಮದಲ್ಲಿ ಬರುವಂಥ ದಗದೋಷ ಇದ್ದರೂ ಕೂಡ ಅದನ್ನು ಮುಂದಿನ ದಿನ ಕರ್ಮವನ್ನು ಹಿಡಿಯೋಷ್ಟಿ ಅನುಗ್ರಹ ಮಾಡಿಕೊಡ್ತೇನೆ, ಅನುಗ್ರಹ ಮಾಡಿಕೊಡ್ತೇನೆ. ಹೇಳದೇ ಇದ್ರೆ ಮಾತ್ರ ಅರ್ಥ ಆಗೋದು ಅಲ್ವಾ ತಂತ್ರಿಯವರೇ. ಏನೋ ಹಲವಾರು ಹೋಗಿ ನಿರೋಧಿಸಿಕೊಂಡು ಮಂತ್ರದಲ್ಲಿ ಅದೇ ರೀತಿಯಲ್ಲಿ ಈ ಮಣ್ಣಿನಲ್ಲಿ ಬಚ್ಚಪ್ಪು ಹಾಗೆ ಇನ್ನು ಮುಂದೆ ಜೀರ್ಣೋದ್ಧಾರ ಆಗಬೇಕು ನಿಮ್ಮ ಹಸ್ತದಲ್ಲಿ ಎಂಬುದಾಗಿ ಗ್ರಾಮಸ್ಥರು ಅರ್ಚಕ ಕ್ರಮ ಕೊಟ್ಟಿದ್ದಾರೆ, ನ್ಯಾಯ ಅಲ್ವಾ, ನ್ಯಾಯಕ್ಕೆ ಬಿಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವಿಜೃಂಭಣೆಯಿಂದ ಈ ಮಣ್ಣನ್ನು ಆ ಬ್ರಹ್ಮ ವಿಧಿ ವಿಧಾನ ಪಾಲನೆ ಮಾಡಿಕೊಂಡು ಖಂಡಿತವಾಗಿ ನೆರವೇರಿಸುತ್ತೆ ಮಾಡಿದಂಥ ಪಂಚಪಂಚ ಸಂತೋಷದಿಂದ ಸ್ವೀಕಾರ ಗಣೇಶ ಅರ್ಚಕರೇ, ಆಡಳಿತ ಹಿರಿಯ ಪಾಲಿನಿಂದ ಹಿರಿಯರು ಆರಾಧನೆ ಮಾಡ್ಕೊಂಡು ಮುಂದೆ ಸಾಗಲಿಕ್ಕೆ ಇವತ್ತು ಕಿರಿಯರು ಶಿಶುವಾದರೂ ಕೂಡ ಸಾನ್ನಿಧ್ಯದಲ್ಲಿ ಸೇವೆ ಆಗುವಂಥ ಮುಹೂರ್ತದಲ್ಲಿ ಹಾಜರಾಗಬೇಕು ಅನ್ನೋದಕ್ಕೆ ಅಲ್ವಾ. ಅದೇ ರೀತಿ ಮುಂದಿನ ದಿನ ಸಾನ್ನಿಧ್ಯಕ್ಕೆ ಯಾವ ವ್ಯಕ್ತಿಗಳಲ್ಲಿ ಏನು ಮಾಡಬೇಕು, ಏನು ಕೊಡಬೇಕು ಎಂಬುದಾಗಿ ಅವರಲ್ಲಿ ವಿಚಾರ ಉಂಟು. ಅದನ್ನು ಮಾಡಿಸುವಂಥ ಧರ್ಮ ಅನುಗ್ರಹ ಮಾಡಿಕೊಡ್ತೀವಿ. ತಪ್ಪೆ ಆದರೂ ಕೂಡ ಅದನ್ನು ಮನ್ನಿಸಿ ಮುಂದೆ ಮಾಡುವಂಥ ಎಲ್ಲರಿಗೂ ಶ್ರದ್ಧೆ ಭಕ್ತರು, ಒಬ್ಬರಿಬ್ಬರು ನಾವು ಕಲ್ತಲ್ಲ, ಆದ್ರಿಂದ ಎಲ್ಲರಿಗೂ ಒಳ್ಳೇದು ಮಾಡಿ, ಎಲ್ಲರೂ ಒಳ್ಳೇದಾಗಲಿ ಸಹಕಾರದೊಂದಿಗೆ ಇದು ಆಗಬೇಕು. ಆಗಲೇ ಇವತ್ತು ನಾನು ಏನು ಆಕ್ಷೇಪಟ್ಟೆ, 10 ತಾಯಿ ಮಕ್ಕಳಲ್ಲಿ
10 ರೀತಿಯಲ್ಲಿ ವಾಗ್ದಾನಗಳು ಬಂದು ಕೂಡ ಅದು ಒಂದೇ ರೀತಿಯಲ್ಲಿ ನೆರವೇರಿಸ ಕೊಡ್ತಾರೆ ಎಂಬುದಾಗಿ ನೀವು ಕೊಡುವಂಥ ಪ್ರಾರ್ಥನೆ ಅಲ್ವಾ. ಇವತ್ತು ಅರ್ಚಕರ ಕುಟುಂಬದಲ್ಲಿ ಬರ್ಬೋದು, ಊರ ಗ್ರಾಮದಲ್ಲಿ ಬರೋ ಭಕ್ತರಲ್ಲಿ ಬರ್ಬೋದು, ಅದನ್ನು ಒಂದುಗೂಡಿಸ್ತೇನೆ. ಇವತ್ತು ಏನು ಆಗಬೇಕೆಂಬುದಾಗಿ ಸನ್ನಿಧಾನಕಾರಿಯೂ ಅಲ್ಲದೆ ಮಾನವನಿಗೆ ಖಂಡಿತ ಗೊತ್ತದೆ. ಇವತ್ತು ಏನೋ ಒಂದು ಹೊತ್ತಿನಲ್ಲಿ ಪ್ರಾರ್ಥನೆ ಇಟ್ಟು ಕೈ ಹಾಕಿದಂಥ ಹಸ್ತ ಇದುವರೆಗೆ ನಿಲ್ಲಿಸಲಿಲ್ಲ, ಮುಂದಕ್ಕೆ ಕಣ್ಣಿಗೆ ನಿಲ್ಲಿದ್ದ ರೀತಿಯಲ್ಲಿ ಭಕ್ತರಿದ್ದಾರೆ ಅನ್ನ ಎಲ್ಲ ಭಕ್ತರನ್ನು ಮುಂದಕ್ಕೆ ಹೋಗುವ ಹಾಗೆ ಅನುಗ್ರಹ ಮಾಡಿಕೊಡ್ತೇನೆ. ಸೇವೆ ಕುರ್ಚಿ ಕೊಡಲೆ
ಅಭಿವೃದ್ಧಿಗೆ ಈ ಹಿಂದೆಯೂ ತಮ್ಮೆಲ್ಲರ ಸಹಕಾರ ದೊರಕಿದ್ದು ಈ ಒಂದು ಕಾರ್ಯಕ್ಕೆ ಕೈ ಜೋಡಿಸಿದ್ದಾರೆ. ಆದ್ದರಿಂದ ಎಲ್ಲ ಭಕ್ತರು ಜೀರ್ಣೋದ್ಧಾರದ ಕಾರ್ಯದಲ್ಲಿ ತಮ್ಮ ಹೆಚ್ಚಿನ ಮೊತ್ತವನ್ನು ನೀಡಿ ಮುಂದಿನ ದಿನಗಳಲ್ಲಿ ಸಹಕರಿಸಿ ದೇಣಿಗೆ ಕೌಂಟರ್ ಕೂಡ ನಾವು ತೆರೆಸಿದ್ದೇವೆ. ನಾವು ಹಾಗೂ ಮುಂದಿನ ದಿನಗಳಲ್ಲಿ ನಿಮ್ಮ ಸಹಕಾರವನ್ನು ಸದಾ ನಾವು